ಪ್ಲಸ್ ಆ ಪಕ್ಕ ಒಂದು ಬ್ರೇಕಿ ಥೆರಪಿ ಅಂತ. ಬ್ರೇಕಿ ಥೆರಪಿ ಅನ್ನೋದು ರೇಡಿಯೋಥೆರಪಿ ಒಳಗಡೆ ಆರ್ಗನ್ ಒಳಗಡೆ ಕೊಡೋದು. ರೇಡಿಯೋಥೆರಪಿ ಇಲ್ಲಿ ನಾವು ತೋರಿಸೋದು ಬಂದು ಹೊರಗಡೆ ಕೊಡೋದು. ಸೊ ಟೆಲಿಥೆರಪಿನ ಹೇಳ್ತೀವಿ. ದಿ ಹೈಯೆಸ್ಟ್ ಎಂಡ್ ಪಾಸಿಬಲ್ ರೇಡಿಯೋಥೆರಪಿ ಮೆಷಿನ್ ದೇ ಹ್ಯಾವ್ ಗಿವನ್. ಇಟ್ಸ್ ಕಾಲ್ಡ್ ಅಸ್ ಟ್ರೂ ಬೀಮ್ ಅಂತ. ಟ್ರೂ ಬೀಮ್ಲೆ ನಾವು ಇಷ್ಟು ಸಣ್ಣ ರೇಡಿಯೋಥೆರಪಿ ಟ್ಯೂಮರ್ನ ಟ್ರೀಟ್ಮೆಂಟ್ ಕೊಡ್ಬೋದು, ಇಷ್ಟು ದೊಡ್ಡ ಟ್ಯೂಮರ್ನು ಕೊಡ್ಬೋದು. ಸ್ಟೀರಿಯೋ ಟ್ಯಾಕ್ಟಿಕ್ನ ಹೇಳ್ತೀವಿ. ಅಂದರೆ ಒಂದು ಭಾಗದಲ್ಲಿ ಇದು ಟ್ಯೂಮರ್ ನಾವು ಟ್ರೀಟ್ಮೆಂಟ್ ಎಷ್ಟಿದೆ ಅಂದರೆ ಇದಕ್ಕೆ ಏನು ಆಗಬಾರ್ದು ಅಂದರೆ ಮೇಲೆ ಸೈಡ್ಲಿಂದ ಎಲ್ಲ ಬರೋ ಥರ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಈ ಭಾಗದ ಇಲ್ಲಿರೋ ಪಾಯಿಂಟಿಗೆ ಮಾತ್ರ ರೇಡಿಯೋಥೆರಪಿ ಕೊಡ್ಬೋದು. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ ಮಿಷಿನ್. ದಿ ಹೈಯೆಸ್ಟ್ ಎಂಡ್. ಇದು ಒಂದು ಅರೌಂಡ್ 20-25 crores ವರ್ತ್ ಮಿಷನ್. ಅದು ಟಾಟಾ ಟ್ರಸ್ಟ್ ಅವರು ಇಲ್ಲಿ ನಮಗೆ ಪೂರ್ತಿ ಅದನ್ನು ಡೊನೇಟ್ ಮಾಡಿ ಹೋಗಿದ್ದಾರೆ. ಅದನ್ನ ನಾವು 11th ನಾವು ಇನಾಗ್ರೇಟ್ ಮಾಡೋದು ಹೋಲ್ ಫೆಸಿಲಿಟಿ. ಮೋಸ್ಟ್ ಇಂಪಾರ್ಟೆಂಟ್ ಫೆಸಿಲಿಟಿ ಇಸ್ ರೇಡಿಯೋಥೆರಪಿ. ದಟ್ಸ್ ವೈ ಐ ಬ್ರಾಟ್ ಯು ಡೌನ್. ಇಲ್ಲಿ ಎಲ್ಲ ಪ್ರಿಪರೇಷನ್ ಮೈನರ್ ಒಟ್ಟಿ ಇಲ್ಲಿ ಮಾನಿಟರ್ ಮಾಡ್ತೀವಿ. ಇಲ್ಲಿ ವಿ ಆರ್ ಆಕ್ಚುಲಿ ರೊಟೇಟಿಂಗ್ ದಿ ಅದಿದ ಮೆಷಿನ್. ಬಟ್ ನಾವು ಒಳಗಡೆ ಹೋಗೋಕ್ಕಾಗೋದಿಲ್ಲ. ರೇಡಿಯೋಥೆರಪಿ ಆಗ್ತಾ ಇರುವಾಗ ಹೋಗಬಾರ್ದು, ಹೋಗೋಕ್ಕಾಗೋದಿಲ್ಲ. ಸೊ ರೇಡಿಯೋಥೆರಪಿ ಅಲ್ಲಿ ಕೊಡ್ತಾ ಇರುವಾಗ ಇಲ್ಲಿಂದ ಅವ್ರನ್ನ ನಾವು ಮಾನಿಟರ್ ಮಾಡ್ತೀವಿ. ಪ್ಲಸ್ ಇಲ್ಲಿ ನಾವು ಮಾತಾಡೋದು ಅವ್ರಿಗೆ ಕೇಳುತ್ತೆ, ಅವ್ರು ಮಾತಾಡೋದು ನಮಗೆ ಕೇಳುತ್ತೆ. ಅವ್ರು ಮೂವ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಮೂವ್ ಮಾಡಬಾರ್ದು ಅದು ಹೇಳ್ತೀವಿ. ಆಲ್ ಓವರ್ ದ ವರ್ಲ್ಡ್ ಇದಿದೆ ರೇಡಿಯೋಥೆರಪಿ ಕೊಡುವ ಮೆಷಿನ್. ಬಟ್ ಈ ರೇಡಿಯೋಥೆರಪಿ ಮೆಷಿನ್ ನಾನು ಹೇಳಿದ್ನಲ್ಲ, ಇಟ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಎಂಡ್ ಮೆಷಿನ್ಸ್, ಅರೌಂಡ್ 25 crores. ಸೊ ಇಲ್ಲಿ ಕೂತ್ಕೊಂಡು ಇವರು ರೇಡಿಯೇಷನ್ ಸೇಫ್ಟಿ ಆಫೀಸರ್ ಅಂತ ಅವ್ರಿಗೆ ಹೆಸರು, ರೇಡಿಯೇಷನ್ ಫಿಸಿಸ್ಟ್, ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ರೇಡಿಯೋಥೆರಪಿ ಕೊಡ್ತೀವಿ. Radioisotopes as like a small size, like a 4.5 mm size only. It is attached with a wire. The wire actually operates remotely. It comes through a source guide, and after it comes, it passes through the patient's body. Actually, patient's body, where is the lesions actually, at the locations of the lesions, the radioisotopes placed the calculated times. How much time supposed to be the source to be there to deliver our recorded dose. After deliver the dose, then the source actually retrieve back and come to the safe conditions. So this we call as a remote afterloaded brachytherapies. It helps to deliver the higher dose to the small lesions, especially at the tumor location itself. That is one more PET CT. We just prepare the mask like that. We just ask the patients to lie down here, and we prepare them. Each patient has the separate mask in the CT machines. So after we simulate there, we acquire the CT image. That CT image we use for the patient. ಎಲ್ಲರಿಗೂ ತಿಳಿದಿರುವಂತೆ ಯಾಕೆ ನಾವಿಲ್ಲಿ ಸೇರಿದ್ದೇವೆ ಅಂದರೆ ಉದ್ದೇಶ, ಟಾಟಾ ಟ್ರಸ್ಟ್ನ ಸಹಯೋಗದೊಂದಿಗೆ ಯೆನಪೊಯ ಯೂನಿವರ್ಸಿಟಿಯಲ್ಲಿ ಜುಲೇಖಾ ಯೆನಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅನ್ನುವ ಹೊಸ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಶನಿವಾರ 3 ಗಂಟೆಗೆ. ಇದರ ಸಲುವಾಗಿ ಈ ಅಭಿಯಾನವನ್ನು ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು, ಯಾವ ಥರ ಪೇಷಂಟ್ಸ್ಗಳಿಗೆಲ್ಲ ಇಲ್ಲಿನ ಲೋಕಲ್ ಪೇಷಂಟ್ಸ್ ಹಾಗೂ ಬೇರೆ ಕಡೆಯಿಂದ ದೂರದಿಂದ ಬರುವ ಪೇಷಂಟ್ಸ್ ಹಾಗೂ ಎಲ್ಲ ಕಡೆಯಿಂದನೂ, ಎಲ್ಲ ಭಾರತದ ಮೂಲೆಗಳಿಂದನೂ ಕೆಲವು ಪೇಷಂಟ್ಸ್ ಬರ್ತಾ ಇದ್ದಾರೆ ಈಗ. ಸೊ ಅವರಿಗೆಲ್ಲ ಈ ವ್ಯವಸ್ಥೆಯನ್ನು ಸದುಪಯೋಗ ಹೇಗೆ ಪಡಿಸ್ಕೊಳ್ಬೋದಂತ ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇದನ್ನು ಕರೆಯಲಾಗಿದೆ, ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಆ್ಯಕ್ಚುಲಿ ಈ ಟಾಟಾ ಟ್ರಸ್ಟ್ ಕ್ಯಾನ್ಸರ್ ಫ್ರೀ ಇಂಡಿಯಾ ಅನ್ನುವ ಧ್ಯೇಯವಾಕ್ಯದೊಂದಿಗೆ ಈ ಯೆನಪೊಯ ಯೂನಿವರ್ಸಿಟಿಯಲ್ಲಿ ಈ ಸಹಯೋಗ ಈ ಸಂಪೂರ್ಣ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗವನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ವಿಭಾಗ, ಕ್ಯಾನ್ಸರ್ ವಿಭಾಗ ಅಂದರೆ ರೇಡಿಯೋಥೆರಪಿ, ನ್ಯೂಕ್ಲಿಯರ್ ಮೆಡಿಸಿನ್ ಹಾಗೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂಥ ಸರ್ಜಿಕಲ್ ಆಂಕಾಲಜಿ ಹಾಗೂ ಮೆಡಿಕಲ್ ಆಂಕಾಲಜಿ ಎಲ್ಲ ವಿಭಾಗಗಳು ಒಟ್ಟಿಗೆ ಕಾರ್ಯನಿರ್ವಹಿಸ್ತದೆ. ಫ್ರೆಂಡ್ಸ್, ನಮ್ಮ ಆತ್ಮೀಯರು ಕೇರಳದಿಂದ ಬಂದಿದ್ದಾರೆ. ಸೊ ಅವ್ರಿಗೋಸ್ಕರ ಐ ವಿಲ್ ರಿಕ್ವೆಸ್ಟ್ ಡಾಕ್ಟರ್ ರಾಜೇಶ್ ಕೃಷ್ಣಾಸ್ ಟು ಜಸ್ಟ್ ಗಿವ್ ಅನ್ ಇಂಟ್ರೊಡಕ್ಷನ್, ಆಮೇಲೆ ನಾವು ಮಾತಾಡೋದು. സുഹൃത്തുക്കൾക്ക് സുലേഖ യനപ്പോയ ഇൻസ്റ്റിറ്റ്യൂട്ട് ഓഫ് ഓങ്കോളജി നിന്ന് സ്വാഗതം.
നമ്മുടെ ഇന്ത്യയിൽ ഏറ്റവും അറിയപ്പെടുന്ന ഫിലാന്ത്രോഫിക് ട്രസ്റ്റാണ് ടാറ്റ. അവരുടെ മേക്ക് ഇന്ത്യ ക്യാൻസർ ഫ്രീ എന്ന പ്രോഗ്രാമിൽ നമുക്ക് സപ്പോർട്ട് ചെയ്തിട്ടുണ്ട്. ഈ ഒരു ക്യാൻസർ ഇൻസ്റ്റിറ്റ്യൂട്ട് അവരുടെ സഹായത്തോടു കൂടി നമ്മൾ നിർവഹിച്ചിട്ടുണ്ട്. അതുപോലെ തന്നെ എല്ലാ ക്യാൻസറിൻ്റെ സ്പെഷ്യാലിറ്റീസിൻ്റെ ട്രീറ്റ്മെൻറ്റ് ചെയ്യാനുള്ള ഫെസിലിറ്റിയും ഇവിടെ ഉണ്ട്. അപ്പം അത് നമ്മുടെ ഇന്ത്യയിൽ പല പല ഭാഗത്തു നിന്ന് വരുന്ന പേഷ്യൻസും ഇവിടെ വരുന്നുണ്ട്. ഇന്ത്യയിലെ പല ഭാഷകളും സംസാരിക്കുന്ന ഡോക്ടേഴ്സും ഇവിടെ ഉണ്ട്. അപ്പോൾ എല്ലാവർക്കും അതിന് വേണ്ട എക്സ്പേർട്ട് ട്രീറ്റ്മെൻറ്റും കൊടുക്കാൻ പറ്റും. അവരുടെ ഭാഷയിൽ കമ്മ്യൂണിക്കേഷൻ നന്നായിട്ട് ചെയ്യാനും പറ്റും. ഇതിപ്പോൾ നമ്മൾ വളരെ അഫോർഡബിൾ ഹെൽത്ത് കെയറാണ് ഇവിടെ പ്ലാൻ ചെയ്തിരിക്കുന്നത് അറ്റ് എ ലോ കോസ്റ്റ്. അതുകൊണ്ട് ഈ ഫെസിലിറ്റീസിനെ പറ്റി നിങ്ങൾ പബ്ലിസൈസ് ചെയ്യാൻ ഞങ്ങളുടെ റിക്വസ്റ്റാണ്. സോ ദാറ്റ് ഇങ്ങനൊരു മോഡേൺ സ്പെഷ്യലിസ്റ്റ് ഫെസിലിറ്റി വിത്ത് ടു ട്രീറ്റ് ഓൾ ആസ്പെക്ട്സ് ഓഫ് ക്യാൻസർ ഇവിടെ ഒരു കോംപ്രിഹെൻസീവ് ഇൻസ്റ്റിറ്റ്യൂട്ട് ഉണ്ടെന്ന് എല്ലാവർക്കും അറിയിക്കാൻ ഞങ്ങളുടെ റിക്വസ്റ്റാണ്. ഇപ്പോൾ നമ്മുടെ ഓണറബിൾ വൈസ് ചാൻസലർ വിജയ് കുമാർ സാർ സംസാരിക്കും. And colleagues, a hearty welcome from Zuleika Enopoya Institute of Oncology. As you all know, Tata Trust is a very well-known philanthropic society which has been with the aim to make cancer-free India, has established many cancer centers across India, and one of them we are lucky that they also identified Enopoya and has collaborated and given us such a very good infrastructure. And this infrastructure is something which can be used to treat the economically poor patients at a very affordable or free of cost. And we have many different departments to treat cancer. And our Honorable Vice Chancellor, Dr. Vijay Kumar, will explain about these facilities and the expertise and the cancer activities and work that has been going on so far in our center. He will give a brief of it so that you can completely understand. And he is the leader here, he will talk. ಎಲ್ಲ ಇಲ್ಲಿ ಕೂತ್ಕೊಂಡವ್ರು ಎಲ್ಲರೂ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಸ್ಪೆಷಲಿಸ್ಟ್. ಇವರು ಸರ್ಜನ್, ನಾನ್ ಸರ್ಜನ್, ಇವರು ಸರ್ಜನ್, ಇವರು ಎಮಟೋ ಆಂಕಾಲಜಿ ಅಂತ, ಅವ್ರು ರೇಡಿಯೋಥೆರಪಿ. ಸೊ ಇದು ಯಾತಕ್ಕೆ ನಾನು ಆ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಂದು ವಿಭಾಗನ ಇಟ್ಕೊಂಡು ನಾವು ಇಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಕೊಡೋಕ್ಕೆ ಆಗೋದಿಲ್ಲ. ನಾವು ಮಲ್ಟಿ ಡಿಸಿಪ್ಲಿನ್ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ಸರ್ಜರಿನೂ ಮಾಡ್ತಾ ಇರ್ತೀವಿ, ರೇಡಿಯೋಥೆರಪಿ ಕೊಡ್ತೀವಿ, ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಐಸೋಟೋಪ್ ಥೆರಪಿನ್ ಇದೆ ಅದನ್ನು ಕೊಡ್ತೀವಿ, ಆಮೇಲೆ ಮೆಡಿಕಲ್ ಆಂಕಾಲಜಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಒಂದು ಪ್ರಿಯಾಂಬಲ್ ಕೊಡಬೇಕಾಗಿದ್ರೆ, ನಮ್ಮದು ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದ್ದು 2008. ಅದಕ್ಕೆ ಮುಂಚೆನೇ 20 years earlier ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇತ್ತು. ಬಟ್ ನಾವು ಯೂನಿವರ್ಸಿಟಿ ಆಗಿ ಡಿಕ್ಲೇರ್ ಆಗಿದ್ದು 2008. ಆವತ್ತಿಂದ ನಾವು ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಇನ್ನು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್. ಆದರೆ ನಾನು ಬಂದ ಮೇಲೆ 2016 ನಾವು ವಿ ಮೇಡ್ ಇಟ್ ಆಸ್ ಅ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್ ಅಂತ ನಾವು ಇಲ್ಲಿ ಮಾಡಿದ್ದೀವಿ. ಆಂಕೋ ಸೆಂಟರ್ ಅಂತ ನಾವು ಕರೀತೀವಿ. ಅಲ್ಲಿ ರೋಬೋಟಿಕ್ ಚಿಕಿತ್ಸೆ ಇದೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇದೆ, ಆಂಕೋಪೆಥಾಲಜಿ ಇದೆ, ಪೀಡಿಯಾಟ್ರಿಕ್ ಪೇಷಂಟ್ಸ್ ಟ್ರೀಟ್ ಮಾಡ್ತೀವಿ, ಪೇನ್ ಆ್ಯಂಡ್ ಪ್ಯಾಲಿಯೇಟಿವ್ ಲೈಫ್ ಕೊಡ್ತೀವಿ, ಗೈನಕ್ ಆಂಕಾಲಜಿ ಇದೆ, ಹೆಡ್ ಆ್ಯಂಡ್ ನೆಕ್ ಆಂಕಾಲಜಿ ಇದೆ, ಆ್ಯಂಡ್ ಎಮಟಾಲಜಿ ಇದೆ. ಸೊ ಇದೆಲ್ಲ ನಾವು ಆಲ್ರೆಡಿ ನಡೀತಾ ಇದೆ. 2016 ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಕ್ಯಾನ್ಸರ್ ಸೆಂಟರ್ ಆಸ್ ಅ ಹೋಲ್, ನಾಟ್ ದಿಸ್ ಬಿಲ್ಡಿಂಗ್, ಆಸ್ ಅ ಸೆಂಟರ್. ನಮ್ಮ ಹತ್ರ ರೇಡಿಯೋಥೆರಪಿ ಫೆಸಿಲಿಟಿ ಇಲ್ಲ. ಅದು ಸ್ವಲ್ಪ ತುಂಬ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್ ಬೇಕಾಗಿದೆ. ನೀವೆಲ್ಲರೂ ನೋಡಿದಿರಿ. ಅದು ಒಂದು ಎಕ್ವಿಪ್ಮೆಂಟ್ ನಾನು ತೋರಿಸಿರೋದು ಆ ಟ್ರೂ ಬೀಮ್ ಅಂತ ಒಂದು ಅಲ್ಲಿ ತೋರಿಸಿರೋದು 25 crores ಅದು ಒಂದು ಮೆಷಿನ್ನೇ. ಸೊ ಅದೇ ಥರ ಅಲ್ಲಿ ಪೆಟ್ CT ನೋಡಿರ್ತೀರಿ, ಅದು ಒಂದು 10-12 ಕೋಟಿ ಅದು. ಸೊ ಬ್ರೇಕಿ ಥೆರಪಿ. ಸೊ ಅಷ್ಟು ದೊಡ್ಡ ಮೆಷಿನ್ಸ್ ಬೇಕಾಗಿದ್ರೆ ಏನು ಮಾಡೋದು ಅಂತ ನಾವು ಯೋಚಿಸ್ತಾ ಇರುವಾಗ ನಾವು ಅಪ್ರೋಚ್ ಮಾಡಿದ್ದೀವಿ ಟಾಟಾ ಟ್ರಸ್ಟ್ ಅವ್ರನ್ನೇ. ಅವರು ಟಾಟಾ ಟ್ರಸ್ಟ್ ಕ್ಯಾನ್ಸರ್ ಕೇರ್ ಇನಿಷಿಯೇಟಿವ್ ಅಂತ 2018 ಸ್ಟಾರ್ಟ್ ಮಾಡಿದರು ಆಲ್ ಓವರ್ ಇಂಡಿಯಾ. ಆ್ಯಸ್ ಅ ಪಾರ್ಟ್ ಆಫ್ ದ್ಯಾಟ್, ಆ ಇನಿಷಿಯೇಟಿವ್ ಪಾರ್ಟ್ ಆಫ್ ದ್ಯಾಟ್ ದೇ ಹ್ಯಾವ್ ಸಪೋರ್ಟೆಡ್ ಅಸ್. ನೀವು ಇಲ್ಲಿ ನೋಡ್ತಾ ಇರೋ 36,000 square feet ಏರಿಯಾ ಅದು. ಈ ಏರಿಯಾನ ಅವರೇ ಬಿಲ್ಡ್ ಮಾಡಿ ನಾವು ಇದೇದು ಬೇಕು ಅಂತ ನಾವು ಬರೆದು ಕೊಟ್ಟಿವಿ, ಇಲ್ಲಿ ಇದು ಬೇಕು ಅಂತ.
ಅವರೇ ಅದನ್ನೇ ಕನ್ಸ್ಟ್ರಕ್ಟ್ ಮಾಡಿ ಪ್ಲಸ್ ನಾವು ಏನು ಕೇಳಿದ್ದೀವೋ ಆ ಎಕ್ವಿಪ್ಮೆಂಟ್ಸ್ನ ನಮಗೆ ಕೊಟ್ಟು ಈಗ ಅದು ಶುರುವಾಗಿದೆ. ಆ್ಯಕ್ಚುಲಿ ನೀವು ನೋಡಿರ್ಬೋದು, ಪೇಷಂಟ್ಸ್ ಇದ್ದಾರೆ. ವಿ ಕಾಲ್ ಇಟ್ ಎ ಸಾಫ್ಟ್ ಲಾಂಚ್. ಪೇಷಂಟ್ ಅದೆಲ್ಲ ಟೆಸ್ಟ್ ಮಾಡಿ ನಡೀತಾ ಇದೆ. ಆದರೆ ಫಾರ್ಮಲ್ ಇನಾಗ್ರೇಷನ್ ಆಗಿಲ್ಲ. அதுதான் 11th June ಸ್ಯಾಟರ್ಡೇ 3 PM ನಾವು ಮಾಡ್ತಾಯಿದ್ವಿ. ಇದರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ನಾನು ತಮಗೆ ಹೇಳಬೇಕಾಗಿದ್ದರೆ, ಎಲ್ಲ ಟ್ರೀಟ್ಮೆಂಟ್ ಇದು ಇಲ್ಲಿ ಪರ್ಟಿಕ್ಯುಲರ್ಲಿ ಇಲ್ಲಿ ನಾನು ಹೇಳಿದ್ರು ಎಕ್ವಿಪ್ಮೆಂಟ್ಸ್ ಆಗಲಿ ಟ್ರೀಟ್ಮೆಂಟ್ ಫೆಸಿಲಿಟಿ ಆಗಲಿ ಅಂಡರ್ ಒನ್ ರೂಫ್ ಅನ್ಫಾರ್ಚುನೇಟ್ಲಿ ಎಲ್ಲಿನ ಕೋಸ್ಟಲ್ ಕರ್ನಾಟಕ ಎಲ್ಲ ಇಲ್ಲ. ಇದು ದ ಫಸ್ಟ್ ಟೈಮ್ ಈ ಹೈ ಆ್ಯಂಡ್ ಟ್ರೀಟ್ಮೆಂಟ್ ಅಟ್ ಒನ್ ಪ್ಲೇಸ್, ಒನ್ ಸೆಂಟರ್ ಬಂದಿರೋದು ಥ್ಯಾಂಕ್ಸ್ ಟು ಟಾಟಾ ಟ್ರಸ್ಟ್. ಸೊ ಒನ್ಸ್ ದೇ ಹ್ಯಾವ್ ಗಿವನ್ ಅಸ್ ದ ಡೊನೇಷನ್, as expected, we are expecting the treatment cost to go very low, and at affordable cost only we will be treating. Already we are treating cancer patients, adala 90% vandu Ayushman Bharat Arogya Karnataka landu bandiro patients. So cashless bartare, card kodutare avaru, now treatment koduthivi without paying 1 paisa they go. So remaining 10% where they don't have a card, we will give them in a discounted price or in the most affordable price ಇಲ್ಲಿ ಕೊಡ್ತಾ ಇರೋದು. ಸೊ highest end possible treatment with the most affordable cost, so that we join Tata Trust to make India a cancer free. It's up to you people to ask any further clarification or any questions. We are ready to answer. Thank you. As I said, 90% of the patients who are coming to a medical college, as you know, the government scheme it is. So we don't charge anything. Government gives us whatever the money they have prefixed for us. That is over. Then they don't have the card and they come to special ward. Let us imagine what is available robotic surgery. I'm just telling, for example, what is available in Bangalore, 5 to 6 lakhs rupees minimum. Here we will be able to do it in 1.5 lakhs. That is the comparison. ಈಗ ಪೆಟ್ ಸಿ ಟಿಯಲ್ಲಿ ಬಂದಿದೆ, ನೋಡಿರ್ತೀರಿ. ಅದು ಹೊರಗಡೆ ನೀವು ಕೇಳಿದರೆ 20 to 30,000 rupees ಪರ್ ಪೆಟ್ ಸಿ ಟಿ ಸ್ಕ್ಯಾನ್ ಚಾರ್ಜ್ ಮಾಡ್ತಾ ಇದ್ದಾರೆ ಎಲ್ಲರೂ ಪರ್ scan. It's a scan, a special scanner, the isotope scan, from head to foot it will take up. So it is costing for the patient, at least in Bangalore as I know, 30,000 rupees. Illi in and around here I know it is 20 to 25,000 rupees. Whereas here the BPL patients will pay nothing, and the patients who don't have the card of Ayushman Bharat will pay 9,000 rupees. We have fixed it. I'm just giving a comparison, 9,000 versus 30,000. That is the difference. ಸೇಮ್ ವೇ ರೇಡಿಯೋಥೆರಪಿ, ಟ್ರೂ ಬೀಮ್ ಫಸ್ಟ್ ಆಫ್ ಆಲ್ ಇಲ್ಲಿ ಇಲ್ಲವೇ ಇಲ್ಲ. ಅವ್ರದ್ದೆಲ್ಲ ಲೋ ಎಂಡ್ ಮೆಷಿನ್ ನಾನು ಹೇಳ್ತೀನಿ, ಇದು ಹೈಯೆಸ್ಟ್ ಎಂಡ್ ಮೆಷಿನ್. ಸೊ ಈ ಮೆಷಿನ್ಲೇ ನಾವು ಟ್ರೀಟ್ಮೆಂಟ್ ಕೊಟ್ಟರೇನು ಅಗೇನ್ BPL ಆಯುಷ್ಮಾನ್ ಭಾರತ್ ಬಂದರೆ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಬಿಟ್ಟು ಅವರು ಸ್ಪೆಷಲ್ ವಾರ್ಡೆಲ್ಲ ಬೇಕೆ ಬಂದರೆ 1 lakh or 1.2 lakhs ವಿ ಕ್ಯಾನ್ ಟ್ರೀಟ್, which will cost them if they go to Bangalore or Bombay minimum 8 lakhs of rupees. That is the comparison, just to give a comparison I said. ಅಂತ ಯಾರನ್ನೂ ನಾವು ಹೊರಗಡೆ ಕಳಿಸಲ್ಲ. See, this facility you have already seen. This facility has got, then you are sitting in OPD. Down is the PET CT scan, nuclear medicine facility. Downmost one is the lowermost one is the radiotherapy facility. Now reference ತಗೊಳ್ಳಿ ಬನ್ನಿ ಅಂತ ಹೇಳೋದಿಲ್ಲ. It is government rule by Karnataka only. It is government of Karnataka is the only government. I was in the task force that side when I was in Kidwai. ಆವಾಗ ಇಲ್ಲ, ನಾವೆಲ್ಲ ಅದನ್ನೆಲ್ಲ ಮಾಡಬಾರ್ದು. ಪೇಷಂಟ್ ಶುಡ್ ಬಿ ಎಂಪವರ್ಡ್ ಟು ಚೂಸ್ ವಾಟ್ ಈಸ್ ಗುಡ್, ವಾಟ್ ಈಸ್ ರೈಟ್, ವಾಟ್ ಈಸ್ ನಿಯರ್ ಬೈ. ಇದುதான் ನಾವು ಹೇಳಿದ್ದು. ಈಗ ಲಾಸ್ಟ್ 3 years ಆಗಿ ಅವರು ಈಗ ಗೌರ್ಮೆಂಟ್ ಅವರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರೋರು ಸರ್ಟಿಫೈ ಮಾಡಿ ಕಳಿಸಿದ್ರೆ ಅದನ್ನು ಆಥರೈಸೇಷನ್ ಕೊಡ್ತಾರೆ, ನಾವಲ್ಲ. ಯು ಆರ್ ವೆಲ್ಕಮ್. ಕರೆಕ್ಟ್, ಆ ಥರ ಎಲ್ಲ ಕ್ಲಾಸ್ ಇಲ್ಲ. ನಾನು ಇರುವಾಗ ನಾನು ಹೇಳ್ತಾ ಇದ್ದೀನಿ, ನಾನು ಡೈರೆಕ್ಟರ್ ಆಫ್ ಕಿದ್ವಾಲ್ ಇರುವಾಗ ಐ ವಾಸ್ ದ ಟಾಸ್ಕ್ ಫೋರ್ಸ್ ಚೇರ್ಪರ್ಸನ್ ಫಾರ್ ಕ್ಯಾನ್ಸರ್. ಸೊ ವಾಟ್ ಈಸ್ ದಿ ಐಡಿಯಾ ಆಫ್ ಮೇಕಿಂಗ್ ಎನಿಥಿಂಗ್, ಯು ಟೆಲ್ ಮಿ. ಎಂಪವರ್ ದ ಪೇಷಂಟ್, ಎಂಪವರ್ ದ ಸಿಟಿಸನ್, not by putting any rules or license. Now they have modified reasons apart. ಎಲ್ಲಿದೆ ಇಲ್ಲಿ ಗೌರ್ಮೆಂಟ್ ಸಂಸ್ಥೆಯಲ್ಲಿ ಇದು ಟ್ರೂ ಬೀಮ್, ಎಲ್ಲಿದೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇನ್ ಗೌರ್ಮೆಂಟ್ ಸಂಸ್ಥೆ? ಇಟ್ ಇಸ್ ಆಬ್ವಿಯಸ್ ಇಟ್ ಇಸ್ ನಾಟ್ ದೇರ್, ಬಟ್ ಸ್ಟಿಲ್ ದೇ ಆರ್ ಇನ್ಸಿಸ್ಟಿಂಗ್ ಆನ್ ದ್ಯಾಟ್. ಸರ್ಟಿಫೈ ಮಾಡಿದ್ರೆ ನಾವು ಕೊಡಬಹುದು ಅಂತ. ಫಾರ್ ಓನ್ಲಿ ಕ್ಯಾನ್ಸರ್, ಐ ಡೋಂಟ್ ನೋ ದ ರೀಸನ್, Kerala government has not agreed for cancer treatment other than 3 centers. RCC Trivandrum, Cochin Cancer Center, Thalassery, that's Malabar Cancer. All 3 are government based centers. ಈ 3 ಸೆಂಟರ್ ಬಿಟ್ಟು ಬೇರೆ ಎಲ್ಲಿನೂ there is no
facility they are recognizing. Whereas other diseases like urology diseases, adalla, they are allowing, even we are empaneled for that under Kerala government. Kerala government le Ayushman Bharat we are empaneled, but for cancer. ಕ್ಯಾನ್ಸರ್ ಮಾತ್ರ ಅವ್ರು ಒಪ್ಕೊಳ್ತಾ ಇಲ್ಲ. MER ಕ್ಯಾನ್ಸರ್ ಸೆಂಟರ್ ಅದೆಲ್ಲ ಇದೆ, ಈವನ್ ಅದನ್ನು ಒಪ್ಕೊಳ್ತಾ ಇಲ್ಲ. ಈ 3 ಸೆಂಟರ್ ಮಾತ್ರದ ಒಪ್ಕೊಂಡಿದ್ದಾರೆ. ಸೊ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಟಾಕಿಂಗ್ ಟು ದಿ ಗವರ್ಮೆಂಟ್ ಆಫ್ ಕೇರಳ. ಹೋಪ್ಫುಲಿ ದೇ ರಿಕಗ್ನೈಸ್ ಫಾರ್ ಕ್ಯಾನ್ಸರ್ ಆಲ್ಸೋ ಫಾರ್ ಡೂಯಿಂಗ್ ದಟ್. ವೆರಾಸ್ if they don't have a card, even with 8,000 to 10,000 rupees, we are giving them treatment here. I am answering to the people who don't have the card, come to us. Just 8,000 to 10,000 rupees. Drugs ge sariya hogutte. That is the cost. I am telling a comparison. Even government gives us 25,000 rupees, but we charge the patient only 10,000 rupees. But I can tell what has happened. It is we call it IB in Mugiyate. That is ending at IB. They are all called as immunotherapy. Right? Then immunotherapy is an upcoming treatment. There are so many drugs are available already in the market and we are using it. Okay, imatinib is the first drug which has to come, and it is very well used here. In the same family of medicines that IB has come. So they have used it in the trials, clinical trials. To their own surprise, 18 patients who have been treated has completely got cured. That's why there's a big, excitement for all of us. But we have, and it has been presented in American Society of Clinical Oncology. ASCO ಅಂತ ಹೇಳ್ತೀವಿ, ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಈಗ ಡ್ರಗ್ನ ನಾವು ಟ್ರಯಲ್ ಆದ ಮೇಲೆ ಫೇಸ್ 3ಗೆ ಹೋಗುತ್ತೆ. ಆವಾಗ ರ್ಯಾಂಡಮೈಸ್ ಮಾಡ್ತೀವಿ. ಆ ಫ್ಯಾಂಡಮೈಸ್ ಮಾಡಿದ ಮೇಲೆ ನಮಗೆ ಅದು ನಿಜವಾಗಲೇ ಎಲ್ಲರಿಗೂ ಅದೇ ಥರ 100% ಕಂಟ್ರೋಲ್ ಬರುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಬಟ್ ಸ್ಟಿಲ್, even in phase 2, if it is 100%, even though the number is small, it is really exciting for us. You told that drug, 3.75 lakhs, the treatment. You cannot come and ask for, you give me that drug. There is no drug that is 3.75 drug, that is 3.75 lakhs per injections. And that is being given for 6 months, and that is the data we are getting, 12 patients. So it is that many lakhs. So there is, that is a 4 into 6, like this is what, like. No, the cost of the treatment on facility available in Mangalore for poor and affordable, non-affordable group ಅಂತ ನೀವು ಈ ಮಾಹಿತಿನ ಎಲ್ಲರಿಗೂ ಸೇರಿಸಿದ್ರೆ I am the happiest person. For the purpose for which we have started this will serve.